ಬಿಟ್ಟು ಬೆಳೆದ ಕತ್ತಗೆ ಕಟ್ಟೆಯಾದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಅದೊಂದು ಪರಿಹಾರ ಆಗ್ತದೆ. ನಮ್ಮ ಕಳೆದಿರುತ್ತನೆ ರಾಷ್ಟ್ರ ಬೆಳೆದಿರುತ್ತನೆ ಭಗವಂತ ಆ ಗೋವಿಂದಾನೆ ಗೋವಿಂದ ಗೋವಿಂದಾನೆ ಗೋವಿಂದ ಗೋವಿಂದಾನೆ ಗೋವಿಂದ. शाकाद्रविदा परमोषात सिद्ध्यर्थम कायिक वाचिक मानसिक ज्ञात अज्ञात कृत सकल दोष निवरणक चित्त सिद्ध्यर्थम परिश्रमण सकल कार्येषु निर्विघ्नता सिद्ध्यर्थम समस्त दुरितोपगा शान्त्यर्थम लक्ष्मी निवारण पूर्वक लक्ष्मी प्राप्त्यादि मनोदोष तथा श्रवणञ्च ಕಲಿಷೇ. ಕಥಾಶ್ರವಣ ಸ್ಕಾಂದ ಪುರಾಣದ ರೇವಾಖಂಡದ ಇದರಿಂದ ಕಥಾಭಾಗ ಸತ್ಯನಾರಾಯಣ ಉದಾಕಥಾ ಪುರಾಣವನ್ನ ಈ ಪ್ರಕಾರವಾದ ನಮ್ಮ ಹಿರಿಯರು ಶಾಸ್ತ್ರ ಗ್ರಂಥದ ರಚನೆ ನಾವು ಹೇಳಿದ್ದೇವೆ. ಆ ಶಾಸ್ತ್ರ ಗ್ರಂಥ ವೇದ ಅಧ್ಯಯನ ಕಲಿಕಾಲಕ್ಕೆ ಅತ್ಯಂತ ಕಠಿಣ ಉಂಟು. ಅರ್ಥ ಮಾತ್ರ ಅಧ್ಯಯನ ಅಂತ ಏತೋ ವರ್ಷ ನಾವು ಓಡಾಗೋಣ. ಪುರಾಣ ಅಂತ ಅಪಗಪಗೆ ನಮ್ಮ ಓದೊಂಡು ಅಪಗಪಗೆ ನಮ್ಮ ಕಥಾ ಶ್ರವಣ ಮಾಡಿಕೊಂಡು ಪುರಾಣ ಶ್ರವಣ ಮಾಡ್ಕೊಳ್ಳಿ. ಆ ಪ್ರಕಾರವಾದ 18 ಪುರಾಣ ಉಂಟು. ಐದು ಮಲ್ಲ ಪುರಾಣ ಓದಕ್ಕೆ ಅಂತ ಸ್ಕಾಂದ ಪುರಾಣ 13ನೇ ಸಂಖ್ಯೆಗೆ ಬರ್ಕೊಂಡು ಸುರುಟ 81,100 ಅಧಿಕ ಮತ್ತು 81,100 ಶ್ಲೋಕಗಳಿಂದ ಬಂದು ಪುರಾಣ ಮಹಾಪುರಾಣ ಉಂಟು. ಮಲ್ಲ ಪುರಾಣ ಸ್ಕಾಂದ ಪುರಾಣ ಐತೆ ಭಾಗ ಭಾಗಕ್ಕೆ ಖಂಡ ಉಂಟು. ಆ ಖಂಡ ರೇವಾಖಂಡ ಅಂತ ಆ ರೇವಾಖಂಡ ಸತ್ಯನಾರಾಯಣ ಕೃತಾಖಂಡ ಕೃತಕಥಾ ಮಾತ್ರ ಉಲ್ಲೇಖ ಉಂಟು. ಪುಟ್ಟದ್ದು ಈ ಜೀವನ ಮತ್ತದ್ದು ಭಗವತ್ ಸಾಕ್ಷಾತ್ಕಾರ ಹೊಂದದ್ದು ಬಲ ಬಂದದ್ದು ಕಳಕೊಡ್ಬೇಕು. ಅವಾಗ 120 ವರ್ಷ 5 ದಿನ ಉಂಡದ್ದು ನಮ್ಮ ದಿನ ದಿನನೇ ಬೇಟೆಗೆ ವಿನಿಯೋಗ ಮಾಡ್ತಿದ್ದ ಪ್ರಯೋಜನ ಇದ್ದು ಆ ಬಾಲ್ಯಾವಸ್ಥೆ ಕೌಮಾರಾವಸ್ಥೆ ಯೌವನಾವಸ್ಥೆ ವಾರ್ತಾಕ ವಯಸ್ಸು ಆ ಸಮಯಕ್ಕೆ ಬಂದಾಗ ನಮಗೆ ಗೊತ್ತಿದ್ದಂತೆ ಕಾಲ ಹೋಗೋಣ. ಬಾಲ್ಯಾವಸ್ಥೆ ಅಂದ್ರೆ ನಾವು ಪುಟ್ಟ ತಾಯಿನ ವಿಚಾರ ನಮಗೆ ಗೊತ್ತಾಗೋ ಸಾಧ್ಯ ಇದ್ದಿ. ಯೌವನಾವಸ್ಥೆ ಬಂದಾಗ ನಮ್ಮ ಓದಿನ ಕಾಲಘಟ್ಟ ಮಲ್ಲ ಜಗನ್ನ ರೊಟ್ಟಿಗೆ ತಿರುಗೋಣ ಕಾಲಘಟ್ಟ ಇಷ್ಟನೇ ಸಂಸಾರಕ್ಕೆ ತಪ್ಪಿನ ಕಾಲಘಟ್ಟ ಅಂತ ನಾ ಭಗವಂತನ ಸೇವೆ ಮಾಡ್ಕೊಂಡಾಗ ಶರೀರಕ್ಕೆ ಎಣಸಿ ಕುರುನಾಡಿಗೆ ಕಾಲ ಕಾನೆ ಹಾಕೋಣ. ಕಣ್ಣ ತೋಡಿಸಿದಾಗ ಕಣ್ಣು ತೋರಾಗಿ ಕಥೆ ಬಂದಾಗ ಬರೋದ ನೆಂತ ಆ ಕಾಲಘಟ್ಟದ ವರ್ಕಣ ವಿಶೇಷವಾದ ಈ ಪ್ರಕಾರವಾದ ಶರೀರಕ್ಕೆ ಎಣಂತ ಸ್ಥಿತಿಗೆ ಸಂಬಂಧಿತ ಕಾಲಘಟ್ಟ ಆದ. ಅವಾಗ ಭಗವಂತ ವಾಣಿ ಎಂಚುಂಡು ಭಗವಂತನ ಉವಾಚ ಭಗವಂತ ಎಂಚ ಮಲ್ಲೆ ಬಂದಂತ ಇನ್ನು ಒಂದು ಕಾಪುಣ ಪುಣ್ಯಕಾಲ ವಿಶೇಷವಾದ ಅಲ್ಪಚಿತ್ತೈಹಿ ಮನಸ್ಸು ಗೊತ್ತುಂಡು ಮತ್ತು ನಾನು ಗುರುಪೂಜೆ 1 ಗಂಟೆ ಮಂಗಳಾರತಿ ಅವರು ಪೂರ ಕಷ್ಟ ಅರ್ಧ ಬಿಸಿ ಬಿಸಿ ಬೆಚ್ಚ ಇದ್ದ ಮನಸ್ಸು ಹಂಚಿಗೆ ಪೋಣಿತ್ತು ಸಮಿತಿಗಳಿಗೆ ಕರ್ಪಣೆಗಳಿಗೆ 1 ಗಂಟೆ ನಾನಾಂತ 20 ಲೈಟ್ ಬಂದು ಆ ಮಂಗಳಾರತಿ ಅಂತ
ಚಿತ್ತವನ್ನು ಕೂಡ ಚಂಚಲ ಅಂತಿಪ್ಪುನು ಮಾರುತ ವೇಗೇನ ಈ ಮೂಡಿನ ಓಡೋಡ್ತಿದ್ದ ಅಂತಿಪ್ಪುನು ಐದು ಕಟ್ಟದ ಬಗ್ಗೆ ಕಟ್ಟಿಟ್ಟು 5 ನಿಮಿಷ ಕುಳ್ಳುಂಟ ಕಲಿಗಾಲಕ್ಕೆ ಐದಾರು ಮಲ್ಲ ಪುಣ್ಯ ಹೊಲಚ್ಚಿ ಅವರ ಧಾರ್ಮಿಕ ವಿಚಾರವನ್ನಾಗ 5 ನಿಮಿಷ ಸ್ವಾಮಿ ದೇವರೇ ಅಂತ ಕೈ ಮುಗಿಂಟ ಐದಾರು ಮಲ್ಲ ಹೋಲಚ್ಚಿಗೆ ಅಲ್ಪಕಾಲ ಸಹ ಇನಿತ್ನ ಎಲ್ಲ ಇಚ್ಚಿ ಈ ಕ್ಷಣ ಇತ್ನ ಎಪ್ಪಕ್ಕೆ ಕ್ಷಣ ಇಚ್ಚಿ ನಂಚಿನಲ್ಲಿ ಕಾಲ ಕಟ್ಟಿದ್ದಾಗ ಈ ಕ್ಷಣನೇ ಪುಣ್ಯ ಕಾಲ ಅಂತ ನಿಂತ್ಕೊಂಡು ಏರಿಪ್ಪೇರೋ ಅವರಿಗೆ ಕಾಲ ಮಲ್ಲ ಕಾಲ ಅಂತ ಐಕೆ ಮತ್ತೆ ಸ್ವಲ್ಪ ಸಮಯ ಅಲ್ಪ ಚಿಂತೆ ಅಲ್ಪಕಾಲ ಸಹ ನಮ್ಮ ಒಂದೇ ಸಮಯ ಪಟ್ಟ ಪುಣ್ಯ ಮಾಡ್ಕೊಳ್ಳು ಮಹಾಪುಣ್ಯ ಎಲ್ಲ ಮಾಡ್ಕೊಂಡಿಗೆ ನಮ್ಮ ಜೀವನ ಮಾಡ್ಕೊಳ್ಳು ಬುಕ್ಕರಿಗೆ ದಾನ ಕೊಡೋಡು ಕೇವಲ ದಾನ ಕೊರಟಾರನ ಕೆರೆ ಕಟ್ಟೋಡು ನಮ್ಮ ಕುವೆಲ್ ತೋರಿಸೋದು ನೀರು ಒಳಿದೋ ಈಗ ವ್ಯವಸ್ಥೆ ಮಾತು ಕೊಡೋಡು ಸತ್ಯಾನ ಪೂಜೆಗೆ ತೂರನೇ ನಿಶ್ಚಯ ಸತ್ಯಾನ ಪೂಜೆಗೆ ಪ್ರಸಾದ ನಿಶ್ಚಯ ನಿರ್ಧನಶ್ಚ ಭವಿಷ್ಯಂತಿ ಧನ ಇಚ್ಛೆ ಎರಡು ಸಂಪಾದನೆ ಅವರಿಗೆ ಈ ದೈತ ಮಾಡ್ತಿದ್ದಂತೆಲ್ಲ ಬರ್ತೀಯ ನಂತರ ನಿಶ್ಚಯವಾದ ಸತ್ಯಾನ ಪೂಜೆ ಪ್ರಸಾದ ಧನ ಸಂಪಾದನಾ ಪಡಿಕೆರೆ ಭವಿಷ್ಯಂತಿ ಭವಿಷ್ಯತ್ ಕಾಲ ಕಾಣಲ್ಲ ಪ್ರತಿ ಹಿಂದಿನ ಕಾಲ ಕಾಣಲ್ಲ ನಿಶ್ಚಯವಾದ ಪುಣ್ಯ ಸಿಕ್ಕೊಂಡಿಗೆ ನಾನಾ ಪೀಡಾ ಪ್ರಪೀಡಿತ ಆರೋಗ್ಯ ಚೆನ್ನಾಗಿ ಆರೋಗ್ಯ ಎಲ್ಲ ಕೊಂಡಲ್ಲ ಆಯ್ಕೆ ಪ್ರಸಾದ ಬರ್ತಿದ್ದಾರೆ ಆರೋಗ್ಯ ಸಿಕ್ಕೊಂಡಿಗೆ ಪ್ರಯಾಸಾದ್ಯಂ ಸುಖದೇಶು ಪ್ರಯಾಸ ಪ್ರಯಾಣ ಕಾಲ ದೀರ್ಘ 120 ವರ್ಷ ಬದುಕೊಂಡು ಏನು ಪ್ರಯಾಸ ಪಡೋದು ಸಂಸಾರ ಚಾಕ್ಲೇಟ್ ನಮ್ಮಂತ ಎರಡು ತಿಂದತ್ತೆ ಪೆಟ್ಟು ತಿಂದತ್ತೆ ನಮ್ಮ ಅನುಭವಿಸುವಂತ ಜಾಗಗಳು ಹಂಚಿನ ಕಾಲ ಕಟ್ಟಂಡು ಪುಣ್ಯ ಓಡ್ತಿಕೊಂಡಿಂದ ಸತ್ಯನ ಪೂಜೆ ಬರುತ್ತ ಪುಣ್ಯ ತಿಕ್ಕೊಂಡಿಗೆ ಹಂಚಿನ ಸುಖತಃ ಇನ್ನು ಮಂತ ನಮ್ಮ ಈ ಜನ್ಮಂತರ ಪುಣ್ಯಾತ್ ಈ ಜನ್ಮಂತರ ನಮ್ಮ ಪ್ರಯತ್ನ ಮಾತ್ರ ನಮ್ಮ ಪೂರ್ವಜನ್ಮಂತರ ಪುಣ್ಯತಾತ ಸುಕೃತವಂತ ಸುಕೃತ ಭಾಗ್ಯ ಭಾಗ್ಯ ಪ್ರಾಪ್ತಿಯಾದನ ಹಂಚಿನ ಭಾಗ್ಯ ಪ್ರಾಪ್ತಿಯಾದ ಕಾಲಕ್ಕೆ ಶಾಸ್ತ್ರೇಶು ಶಾಸ್ತ್ರ ಸಪ್ತಮಿ ವಿಭಕ್ತಿ ವಿಶೇಷ ಶಾಸ್ತ್ರೇಶು ಬಟ್ ಶಾಸ್ತ್ರದ ನಿರ್ಣಯ ಮಾಡ್ತೀರಿ ನಮ್ಮ ಮತ್ತು ಸತ್ಯನ ಪೂಜೆ ನಮ್ಮ ನೆನಪು ಸಮಯ ಕೊಟ್ಟರು ನಮ್ಮ ನೆನಪು ನಮ್ಮ ಏನಾಗ್ತದೆ ದೇವರೇ ನಮಗೆ ಸತ್ಯನ ಪೂಜೆ ಕುರಿತು ಕರ್ಕೊಟ್ಟದಕ್ಕೆ ದಾರಿಗೆ ಬಂದ ತುಂಬ ಜನ್ಮ ಸತ್ಯನ ಪೂಜೆ ನಮ್ಮ ಸುಕೃತೇಶು ಆ ಸುಕೃತ ನಮ್ಮ ಪುಣ್ಯ ವಿಶೇಷವಾದ ಮೂರು ಸತ್ಯನ ಪ್ರಸಾದ ತಂದಿಲ್ಲೋ ಮಹಾ ಅನ್ನದಾನ ಪ್ರಸಾದ ತಂದಿಲ್ಲೋ ನಮ್ಮ ಈ ಜಾಗ 1000 ವರ್ಷದ ಇತಿಹಾಸ ಈ ಜಾಗ ಕಾರ್ಯಗಳಿಗೆ ಆಚರಣೆ ಸನ್ನಿಧಾನ ನಮ್ಮ ಈ ಸೇರುವುದಿಲ್ಲ ಬಂಟ ಸುಕೃತೇಶು ನಮ್ಮ ಜನ್ಮ ಕಾಲ ಉಂಟು ಆಂಜಿ ಕಾಲಗಂತ ಸೇರುವುದಿಲ್ಲ ವಿಶೇಷವಾದ ಪ್ರತಿನಿಧಿತ ಇದು ಭಗವಂತ ಸಾಕ್ಷಾತ್ ಬ್ರಾಹ್ಮಣರ ಮುಖಾಂತರವಾದ ಪೂಜೆ ಪುಣ್ಯ ಭಕ್ತ ಮುಖಾಂತರವಾದ ಪ್ರತೀತಂ ಬಟ್ ದೇವರು ಆ ಮುಖಾಂತರವಾದ ಈ ಸುಕೃತ ಶಬ್ದಕ್ಕೆ ಅರ್ಥ ವಿಶೇಷವಾದ ಪರಮೇಲೆ ಇದು ಪೂರ್ವ ಜನ್ಮಂತ ಪುಣ್ಯಂತಾರವಂತವಾದ ಸೇರ್ತು ಬಟ್ಟ ವಿಶೇಷವಾದ ವಾಕ್ಯ ಉಂಟು ಅಭಯ ವಾಕ್ಯ ಉಂಟು ಸತ್ಯ ವಾಕ್ಯ ಉಂಟು ತಸ್ಮಾಕೇವಿ ಕರಿಷ್ಯಂತಿ ಅವು ಮಾಪೋಪನಿಗೆ ಓಡ್ಸಿ ಮಂಟಲ್ಲ ಇನ್ನೀ ಒಂದು ಕೈ ಗಂಟಲ ಕೂಡ್ಬಂತ ಅವಳು ಸಾಧಿ ಬರ್ಕೊಡು ಕುಳ್ಳೋಡು ಅಂತ ಮನಸ್ಸು ಬರ್ಕೊಡು ಪ್ರಸಾದ ಕೈ ದುಮ್ಮು ಹಾಕೊಂಡು ನಾಲಿಗೆ ಸಪಾದನ ಭಕ್ಷದ ರುಚಿದೂಡು ಪಡೆದು ನೆನವಿಗೆ ಹಾಕೊಂಡಿದ್ರೆ ಇನ್ನು ಬಂದ ಸುಕೃತೇಶು ಕಲಿಯುವಂತ ವಿಶೇಷ ನಿಯಮ ಕಲೋ ನಾ ಸುಕೃತಂಜನ ಆ ಪೂರ್ವಜನ್ಮಂತ ಪುಣ್ಯ ಇಚ್ಛಂತೆ ನಮ್ಮ ಬರೆಯ ಸಾಧ್ಯನೇ ಜೀವನದ ಪಾತ್ರನ ಸ್ಪಷ್ಟವಾದ ಪೂರ್ಣವಾದ ಅಭಯವಾಕ್ಯ ಮುಖಾಂತರವಾದ ನಿರ್ಣಯವಾದ ಶಾಸ್ತ್ರ ವಿನಷ್ಟೇಶೋ ಪ್ರವರ್ತೆ ಪಾಪಕರ್ಮಣಿ ಏಪ ನಮ್ಮ ಪೂರ್ವಜನ್ಮಂತ ಸುಕೃತ ಪುಣ್ಯಾಂಶ ಪ್ರಸಾದ ಜಾಗೃತ ಹುಬ್ಬಳ್ಳಿ ಪ್ರಸಾದ ವಿಶೇಷವಾದ ಭೋಜನ ಸಂಗಮತೆ ಭೋಜನ ಪುಣ್ಯ ಸಂಪಾದನೆ ಈ ಎಟ್ಟೆ ಕೆಲಸ ಪುಣ್ಯ ಸಂಪಾದನೆ ಈ ಓದಿಗಳೇ ಓಳು ಕೆಲಸ ಎಟ್ಟೆ ಕೆಲಸ ಆ ರಾಗದ ಪುಣ್ಯ ಸಂಪಾದನೆ ಹಾಕೋ ಪುಣ್ಯ ನಮಗೆ ಗೊತ್ತಿದೆ ವಿದ್ಯಾರ್ಥಿ ನಮ್ಮ ತೂಕ ಜನ್ಮ ಹಿಂದೂ ಶಾಸ್ತ್ರ ಐತೆ ಸುಕೃತ ಪುಣ್ಯ ರಿಪೋರ್ಟ್ ಬಂಟ ಇನ್ನೊಂದು ಕಾರಣ ಅದಕ್ಕೋಸ್ಕರವಾದ ನಮ್ಮ ಸಾರ್ವಜನಿಕ ಮಾತು ಇತ್ಯಾದಿ ಮಾತ್ರ ಇಲ್ಲ ಕಾವಲು ಸತ್ಕಾಳ ಪೂಜೆ ಇತ್ಯಾದಿ ಮಾತನ್ನು ಹೊರಡಿದ್ದೇವೆ ಈ ಪ್ರಕಾರವಾದ 4 ವರ್ಣ ಕಾರಣ ಕರೆಯುತ್ತೇವೆ ಕಾಶಿಪಟ್ಟಣ ಬ್ರಾಹ್ಮಣ ಐತೆ ಆಯೇ ಸಕಲ ವಿದ್ಯೆ ವಿಶಾಲಾಗುತ್ತೆ ఆయన ಅನುಷ್ಠಾನ ಉಂಟು ನಿತ್ಯ ಕರ್ಮಾಂಗ ಉಂಟು ಆ ಧ್ಯಾನ ಧ್ಯಾನ ಯಾಗ ಯಾಗ
ಧಾರಾವಳಿ ಕಷ್ಟ ಹೊತ್ತೊಡಿತನ ಕಷ್ಟ ನಿವಾರಣೆಗೋಸ್ಕರವಾದ ರಾಜ್ಯಕ್ಕೆ ಮಾಡುವ ಪೂಜೆ ವೃತ್ತ ಅಥವಾ ಒಂಜಿ ವಿಧಾನ ಇದರಿಂದ ಸತ್ಯನಾರಾಯಣ ದೇವರ ವೃತ್ತ ಸತ್ಯನಾರಾಯಣ ದೇವರ ಕಥಾ ಸತ್ಯನಾರಾಯಣ ದೇವರ ಆಚರಣೆ ಉಪವಾಸ ಇತ್ಯಾದಿ ಬಂದ ಐನ ಹೆಚ್ಚು ಒಂದು ಐನ ಮಾನದಾರ ಈ ಪುಣ್ಯಾತ್ಮ ದಿಕ್ಕುಗಳು ಕಾರ್ಯಕ್ರಮನಾಗ ಅವೇ ಭಕ್ತ ಶ್ರದ್ಧೆಗೆ ನಮಗೆ ಎಡ್ಡೇವಡ ಪ್ರಸೋದೇಶಕ್ಕೆ ಏಕನಾಥಂ ಸರ್ವಲೋಕೇಕನಾಥಂ ಸರ್ವಲೋಕೇಕನಾಥಂ ಓಂ ನಮೋ ಭಗವತೆ ವಾಸುದೇವಾಯ ಅನೇನ ಕಥಾಶ್ರವಣಾರಾಧನೇನ ಕಥಾಸ ಓಂ ಪಾರಾಯಣೇನ ಭಗವಾನ್ ಸರ್ವಾತ್ಮಕ ಲಕ್ಷ್ಮೀ ಸಹಿತ ಶಿಸ್ತ್ರ ದೇವತಾ ಪ್ರಿಯತಾಂ ಪುನಃಪೂಜಾ ಕರಿಷ್ಯೆ ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ತನ್ನೋ ವೆಂಕಟೇಶ್ವರಯಾದ ನಮೋ ಬ್ರಹ್ಮಣೇ ನಮೋ ಅಗ್ನೇ ನಮೋ ಪೃಥಿವೇ ನಮೋ ಓಷಧೇಭ್ಯಃ ನಿವೇದ್ಯ ಸ್ವಾಹ ದರ್ಶನೋರ್ಭಾವೋಭ್ಯಾಂ ವೈಷ್ಣವೋತ್ಥಾಭ್ಯ ಸಂಘಾಯ ಸಾಯುಧಾಯ ಸರ್ವಾಲಂಕಾರಭೂಷಿತಾಯ ಆವಾಜತಾಭ್ಯೋ ನಮಃ ಸ್ವಸಂತಾಮಿತಾಯ ಪಾದಕರ್ಕಾಣಿ ತೊಟ್ಟುಮುರಿರಿ ಓಂ ಭೋಗಿ ಭಗತಮಾಯ ಸನ್ನಾಗವಲ್ಲೇ ದ್ರೈತಂ ಕರ್ಪೃ ಇದಂ ರಾಮವೇ ಕಮಕತಾಮೃತಯಾನಿ ಓಂ ಅದ ಮಂಗಳ सत्यप्रजापि परिपालयन्तां ब्राह्मणे विजयवत्नित्यं लोकानाथमत्साधुभवन्तः कालेव तपजन्या पृथिवी केशवैन्दोवरैना ब्राह्मणां सर्वयं समाकृतमस्माभ्यं दत्तवर्णजन्या धियं ददानमृतत्वप्रसिद्धः तस्याप्यकसनेत्र यप्रतीतं गुणत्रयार्थमनिता लोकनाथं लोकेशं कौस्तुभाभरणमये नीलवर्णं पीतवस्त्रं श्रीवस्त्रपरिवर्णिता गोविन्दं गोकाशयावण्णु ಸಮಿತಿಯಾಗೆಲ್ಲ ಏಕರಾಶಿ ಆಗೊಂಡು ಈ ಪುಣ್ಯಭೂಮಿ ಇದೆ ಧರ್ಮೆತ್ನ ಮಣ್ಣ ಪುಣ್ಯದಿನಾಗತ್ತ ಗ್ರಾಮತ್ರ ಗ್ರಾಮದೇವರೇ ಸೋಮನಾಥನ ನಮ್ಮ ಮಧುಮದಿ ಜೊಡ್ಡು ನಮ್ಮ ಊಟ ದೇವದೇವಗಳ ಮಧ್ಯ ಏಕರಾಶಿ ಮಾಡಿಕೊಂಡು ವಿಶೇಷವಾದ ಫಲಕಾಣಿಕೆ ನಮ್ಮ ಪ್ರಾರ್ಥನಾ ನಾಡಿಗೆ ಇಲ್ಲಿಂದ ತಿಥಿವಾರ ನಕ್ಷತ್ರಗಳ ಪಂಚಾಂಗದ ಬಣ್ಣ ಪ್ರಕಾರವಾದ ಸಮಸ್ತ ಭಕ್ತರವರ ಸಂಕಲ್ಪವನ್ನ ಪ್ರಕಾರವಾದ ಕಾಂಡದ ನಾರಾಯಣ ಜೈನಮಠದ ವಿಶೇಷವಾದ ಗಣೇಶ ಗಣಪತಿ ಪೂಜಾ ಸೃಷ್ಟಿ ಪುಣ್ಯವಾಚನ ಐತವಕ್ಕೂ ಗಣಪತಿ ಹವನ ಅವಳು ಪ್ರಧಾನ ನವಕಲಶದ ಪೂಜೆ ಮಾಡಿಕೊಂಡು ನವಕಲಶ ಪೂರಕವಾದ ಬರುವಗಳ ಮಂತ್ರ ಮಾಡಿಕೊಂಡು ಕಲಿಯುಗದ ಕಾಮಧೇನು ಕಲಿಯುಗದ ಕಲ್ಪವೃಕ್ಷ ಇತ್ಯಾದಿ ವರ್ಣಾಚಿತವಾದಂಥ ವಿಶೇಷವಾದ ಸತ್ಯನಾರಾಯಣ ದೇವರ ಪೂಜೆಯನ್ನು ಸಂಪನ್ನವಾದ ಪ್ರಸನ್ನಗಳಲ್ಲಿ ನಮ್ಮ ಅಂತವುಳ್ಳ ವಿಶೇಷವಾದ
ನಮ್ಮ ಮಂತ್ರನ ಹೋಗಿದ್ದಂತ ಸಾತ ಸತ್ತು ಸಾವಿದ್ದಂತ ಐನವಂತ ಉಪಮಾನ ಗೊತ್ತು ದೇವತಾ ಸನ್ನಿಧಾನ ಗೊತ್ತಿನ ಮತ್ತಂ ಪುಷ್ಪಂ ಫಲಂ ದ್ವಯಂ ನಮ್ಮ ತುಳಸಿದಳ ಅವಳು ಅಥವಾ ಪುಷ್ಪ ಮಾಲೆ ಅವಳು ಅಥವಾ ದೇವರಿಗೆ ನಮ್ಮ ಸಂಗ್ರಹವನ್ನ ನೀರು ಅವಳು ಗಂಗೆ ಅವಳು ಅಥವಾ ಫಲ ಕಾಣಿಕೆ ಅವಳು ಸಪಾದ ಪಕ್ಷ ಅವಳು ಐಟವಂತ ಹೋಗಿದ್ದಿಂದ ಲೋಪ ದೋಷ ಮತ್ತು ಹೆಚ್ಚಿನ ಪರಿಹಾರ ಮಾತು ಗೊತ್ತು ತಪ್ಪದಾವಿನ ಉಪ್ಪು ಮಾತು ಗೊತ್ತು ನಮ್ಮ ಮೇಲ್ಕಾಲಕ್ಕೆ ಏಕೆ ಭಗವಂತ ಪರಿಪೂರ್ಣ ಪ್ರಸಾದ ರೂಪ ನಮಗೆ ಯೋಗವಾಗಿಲ್ಲ ವಿಶೇಷವಾದ ಮನುಷ್ಯವರ್ನ ದುಃಖ ದುಮ್ಮಾನ ಕಷ್ಟ ಕಾರ್ಪಣ್ಯ ಮಾನ ಅಪಮಾನ ಇತ್ಯಾದಿ ಶಕ್ತಿ ನಮ್ಮಂತ ವಿಶೇಷವಾದ ಪರಿಹಾರವನ್ನು ಯೋಗಲಿಯ ಐಟಮಕ್ಕೂ ಅನಾದಿ ಕಾಲಂತ ಮೂಳು ರಾಜನ ಆಡಳಿತದ ಕಾಲದ ಈ ಸಾನ್ನಿಧ್ಯ ಇಟ್ಕೊಂಡು ಈ ಸಾನ್ನಿಧ್ಯ ವಿಶೇಷವಾದ ರಾಜಗಳಿಗ ಪರಿಹಾರ ದೇವತೆಗಳು ಅಭಯವಾಗಿ ಸತ್ಯವಾಗಿ ಮಣ್ಣು ಅದೇ 9 ಕೆರೆ ವಿಶೇಷವಾದ ಬ್ರಹ್ಮ ಕೆರೆ ಆದ ಸೋಮನಾಥ ಸನ್ನಿಧಾನ ಮುಳು ಪೂಜೆ ಅರ್ಜಿನ ವಿಶೇಷ ಸಾನ್ನಿಧ್ಯ ನಮ್ಮ ವರ್ಷಾವಧಿ ಕಾಲಾವಧಿ ಬಂದಾಗ 14ನೇ ವರ್ಷದ ಸತ್ಯನ ಪೂಜೆನ ನಾವು ನೆರವೇರಿಸುತ್ತೋ ಆ ಒಂದು ಬ್ರಹ್ಮಕಾಲ ಕಟ್ಕೊಂಡು ನಮ್ಮ ಸಂಕಲ್ಪವಂತ ಈ ಸಾನ್ನಿಧ್ಯ ವರ್ಷಾವಧಿ ಕಾಲಾವಧಿ ಬಂದಾಗ ಸತ್ಯಾನಂತ ಗುರು ಬಂತು ಭಗವಂತ 14 ವರ್ಷ ನೆರವೇರಿಸೋದನ್ನ ಯೋಗವಾಗಿ ಪುಣ್ಯ ನಮಗೆ ಗೊತ್ತು 14 ವರ್ಷದಿಂದ ಕೆಲವರು ನಿರಂತರವಾದ ಮಾತಲ್ಲೇ ಭಾಗವಹಿಸಿಕೊಂಡಿದ್ದಾರೆ ತತ್ವಂಶ ಸುಖದೇಶ ವಿಶೇಷ ಆದ ನಮ್ಮ ಪುಣ್ಯ ಸಂಪಾದನ ನಂತರ ಈ ಪುಣ್ಯ ಕಾರ್ಯವನ್ನು ಯೋಗವಾಗಿ ನಮಗೆ ಪ್ರಾಪ್ತಿಯಾದ ಅದೇ ಪ್ರಕಾರವಾದ ಏನೇನು ಈ ವರ್ಷ ಮತ್ತು ಸೇರಿದ ಹತ್ತು ವರ್ಷದ ವಿಶೇಷವಾದ ವಂಶಪುರಾಕವಾದ ಜೋಕುಳು ಮಾಡಿ 7 ಮಂದಿ ಉಳ್ಳೆ ಇಲ್ಲಾಂಡ್ ಮಾತ್ರ ಯೋಗವಾಗಿ ಅಲ್ಲ ಈ ಪುಣ್ಯಕ್ಷೇತ್ರ ಹೋಗಿ ಸಂಕಲ್ಪ ಮಾತ್ರ ಆ ಸಂಕಲ್ಪ ಈಡೇರಿದ ಯೋಗವಾಗಿಲ್ಲ ನಮ್ಮ ಸಮಿತಿಯಲ್ಲಿ ಇಟ್ಟುಕೊಂಡ ವಿಶೇಷವಾದ ನಮ್ಮ ಜಾಗ ಅವರು ವಿಸ್ತಾರ ಅವರು ಅನ್ನ ಪುಣೇಶ್ವರಿ ಉಳ್ಳ ಅನ್ನದಾನಕ್ಕೆ ನಮಗೆ ನೆಲೆ ಅವರು ಬಂದು ಐಕ್ಯಬೋರ್ಡ್ ಕೈಕಲಿಕೆ ಅಥವಾ ಆ ಕಾರ್ಯಕ್ಕೆ ಜೊತೆ ಐಕ್ಯಬೋರ್ಡ್ ಅಂತ ತನ್ನು ಮನ ಧನ ಇತ್ಯಾದಿ ಬೋರ್ಡ್ ವೈಯಕ್ತಿಕ ಆಪಣೆ ಕೆಲಸ ಆದ 4 ಜನಕ್ಕೆ ಸೇರಿದಾಗ ಸಮಸ್ತ ಸೇರಿದಾಗ ಆ ಕಾರ್ಯ ನಮ್ಮ ಪೂರ್ಣ ಹೆಸರು ನಮ್ಮ ಜೊತೆ ವಿಶೇಷವಾದ ಅಂಚಿನಲ್ಲಿ ಯೋಗವಾಗಿ ಈ ಪುಣ್ಯಭೂಮಿ ಧಾರ್ಮಿಕವಾದ ನಮ್ಮ ಚಿಂತನವನ್ನ ಪೂಜೆ ವಿಧಾನವನ್ನು ಐನೊಂದು ಈ ಮಣ್ಣು ವಿಶೇಷವಾದ ಪುಣ್ಯಭೂಮಿ ಯಾವುದು ಈ ಮಣ್ಣು ವಿಶೇಷವಾದ ಫಲಪೂರ್ಣ ಯಾವುದು ಈ ಮಣ್ಣು ಅಭಯವಾಗಿ ಪುಣ್ಯಭೂಮಿ ಯಾವುದು ಧರ್ಮೇತರ ಮಣ್ಣು ಐಕೋಸ್ಕರವಾದ ಮಾಡ್ತೀರಿ ಅಂಚಿನ ವಿಶೇಷವಾದ ಆ ಭಗವಂತನ ಸಾನ್ನಿಧ್ಯ ಪ್ರಾಪ್ತಿಯಾದ ಸತ್ಯಾನ ದೇವರ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾದ ಮೇಲ್ಕಾಲಕ್ಕೆ ಸತ್ಯನ ಭುಜುತ್ತಾರೆ ನಮ್ಮ ಭಾಗವಹಿಸುತ್ತಾರೆ ಸತ್ಯದೇವರ ಪುತ್ರ ನಮಗ ಅಭಯವಾಗಿ ದಿಕ್ಕನೆ ಸತ್ಯವಾಗಿ ದಿಕ್ಕನೆ ಭಗವಂತ ಸನ್ನಿಧಾನ ಕ್ರಮ ಏನು ನೆನಂತನೋ ಅಥವಾ ಯೋಗರಾತಿದ್ಯೋ ಅಥವಾ ವಿದ್ಯಾಭ್ಯಾಸದ ವಿಷಯ ಅವಳು ಅಥವಾ ಉದ್ಯೋಗ ವ್ಯವಹಾರ ಕ್ಷೇತ್ರ ಅವಳು ಐವಂತ ನೆರವೇರಿಸಿಕೊಳ್ಳುವಂತ ಅಭಯವಾಕ್ಯನ ಭಗವಂತ ಮನಸ್ಸಿಕೊಳ್ಳುವುದು ನನ್ನ ಮೇಲ್ಕಾಲ ಇಂಚನೆ ವೈಯತ್ತ 4 ಜನ ಭಾಗವಹಿಸುತ್ತ ಯೋಗವಾಗಿಲ್ಲ ಧರ್ಮನದನವಂತ ಅರ್ಪಣೆ ಮಾಡ್ತಿದ್ದು ಈ ಕ್ಷೇತ್ರ ಬರುತ್ತಲೇ ಕಾಲುಗಳಿಗೆ ಸಾನ್ನಿಧ್ಯವಂತ ಅಭಿವೃದ್ಧಿ ಅವರು ಸತ್ಯನ ಪರಿಪೂರ್ಣ ಪೂರ್ಣ ಪ್ರಮಾಣದ ಅನುಗ್ರಹ ಪೂರ್ಣ ಪ್ರಮಾಣದ ಆಶೀರ್ವಾದ ಪೂರ್ಣವಂತ ಅಭಯವಾಕ್ಯ ಸತ್ಯವಾಕ್ಯ ನಮಗೆ ಪ್ರಾಪ್ತಿಯಾವುದು ಬಂತು ಮಾತೆಲ್ಲ ತರದಕ್ಕೆ ಉತ್ತಮವನ್ನು ಪ್ರಾರ್ಥನೆ ಓ ಸತ್ಯದೇವರ ಪಾದಾರವಿಂದಕ್ಕೆ ಗೋವಿಂದಾನೆ ಗೋವಿಂದ ಗೋವಿಂದಾನೆ ಗೋವಿಂದ ಆಡಿ ಕೇಳ್ಬಿಡಿಗೆ ಮಂಡ್ಯ ಸೋಮನಾಥ ಕೇಳಿ ಬಂತು ಗೋವಿಂದಾನೆ ಗೋವಿಂದ 1 ಗಂಟೆ ಆದ್ರೆ ನೋಡೋಣ ಕಾರ್ಯ ಕಾರ್ಯ ಪಸುತ್ವದೆ ಕಾರ್ಯ ಕಾರ್ಯ